ಹಾಯ್, ಹಲೋ, ಎಲ್ಲರಿಗೆ ನಮಸ್ಕಾರ. ಈಗ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಹಾಗೆ ಒಂದು ಮನೆ ಒಳಗೆ ಅಡಿಗೆ ಕೋಣೆಗೆ ಬಂದೆ. ಈಗ ಇನ್ನು ಗ್ಯಾಸ್ ಒರೆಸಿ ನಾವು ಈಗ ಒಂದು ಇಲ್ಲಿ ಸ್ವಲ್ಪ ಸ್ವಚ್ಛ ಮಾಡಿ ಬಿಸಿ ನೀರು ಎಲ್ಲ ಇಡ್ತೇನೆ. ಈಗ ಒಂದು ಗ್ಯಾಸ್ ಒರೆಸ್ತೇನೆ. ಒರೆಸಿ ಬಿಸಿ ನೀರು ಇಡುವ ಕುಡಿಯೋಕ್ಕೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಈಗ ಬಿಸಿ ನೀರಿಟ್ಟೆ ಕುಡಿಲಿಕ್ಕೆ. ಈಗ ಒಂದು ಅನ್ನಕ್ಕೆ ಕುಕ್ಕರಲ್ಲಿಡುವ. ಈಗ ಒಂದು ಕುಕ್ಕರಲ್ಲಿ ಅನ್ನಕ್ಕಿಡುವ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ, ಅದು ಸ್ವಲ್ಪ ಇದುಂಟು ಕೊಲ್ಪೆಲ್ಲ ಅದೆಲ್ಲ ಬರ್ತಾ ಉಂಟು. ಅದಕ್ಕೆ ಈಗ ಒಂದು ಜೀರಾ ಜಲ ಗೊತ್ತುಂಟ ನಿಮಗೆ? ಇದೇನು ಇದು ನಾನು ಕುಡಿಯುವಂಥದ್ದು. ಅಂದರೆ ಇದು ಜೀರಾ ಜಲ ಸ್ವಲ್ಪ ಆಗ್ತದೆ ಗ್ಯಾಸ್ಟ್ರಿಕ್ಕಿಗೆ. ಒಂದು ಲೋಟ ನೀರಿಗೆ ಹಾಕಿ ಇದು ಸ್ವಲ್ಪ ಒಂದು ಮುಚ್ಚಳ ಹಾಕಿದರೆ ಸಾಕು. ಇದನ್ನು ಕುಡಿತೇನೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಒಳ್ಳೆಯದಾಗ್ತದೆ, ಅದಕ್ಕೆ ಹಾಕಿ ಕುಡಿತೇನೆ. ನೀರು ತುಂಬ ಬಿಸಿಯಲ್ಲ, ಸ್ವಲ್ಪ ಉಗುರು ಬೆಚ್ಚನೆ ನೀರಿಗೆ ಸಾಧಾರಣ ಒಂದು ದೊಡ್ಡ ಲೋಟ ಆದರೂ 3/4 ಲೋಟ ಸಾಕು. ಸಣ್ಣ ಲೋಟ ಆದರೆ 1 ಲೋಟ ಹಾಕ್ಬೋದು. ಅದಕ್ಕೆ ಒಂದು ಸ್ಪೂನ್, ಅಂದರೆ ನಾನು ಇದರಲ್ಲಿ 1 ಮುಚ್ಚಳ ಹಾಕ್ಕೊಳ್ತೇನೆ. ಈಗ ಪದಾರ್ಥಕ್ಕೆ ಎಂತ ಉಂಟು ನೋಡಿ ಅದನ್ನೊಂದು ಕಟ್ ಮಾಡಿಕೊಳ್ಳುವ. ಈಗ ಹಾಗಲಕಾಯಿ ತಂದಿದ್ದಾರೆ, ಇದನ್ನು ಕಟ್ ಮಾಡ್ಕೊಳ್ತೇನೆ. ಈಗ ಇದು ಕಟ್ ಮಾಡಿ ಎಲ್ಲ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸರಿ ಮಿಕ್ಸ್ ಮಾಡಿ ಅದನ್ನು ತೊಳಿಬೇಕು, ಚೆನ್ನಾಗಿ ತೊಳೆದಿಟ್ಕೊಳ್ಳುವ. ಈಗ ಒಂದು ಮೆಣಸು ಹುರ್ಕೊಳ್ಳುವ. ಈಗ ಒಂದು 5-6 ಮೆಣಸು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಈಗ ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೇನೆ. ಈಗ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ 1 ಸ್ಪೂನು. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳುವ.
ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಈಗ ಇದು ಕಾದಿದೆ, ಸಾಕು, ಆಫ್ ಮಾಡ್ಕೊಳ್ತೇನೆ. ಈಗ ನಾವು ಮೆಣಸು ಹುರಿದಾಯಿತು. ಈಗ ಹಾಗಲಕಾಯಿಗೆ ಒಂದು ಒಗ್ಗರಣೆ ಇಟ್ಕೊಳ್ಳೋಣ. ಮಸಾಲೆ ಎಲ್ಲ ಹುರಿದಾಯಿತು. ಈಗ ಹಾಗಲಕಾಯಿಗೆ ಒಂದು ಒಗ್ಗರಣೆ ಇಟ್ಟುಕೊಂಡು ಅದೆಲ್ಲ ಹಾಕುವ. ಈಗ ಎಣ್ಣೆ ಬಿಸಿ ಆಯಿತು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಚಟಪಟ ಅಂತಲ್ಲ. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. ನೀರುಳ್ಳಿಯನ್ನು ಕೆಂಪಾಗೋದು ಬೇಡ, ಸ್ವಲ್ಪ ಬಾಡಲಿ ಸಾಕು. ಈಗ ನೀರುಳ್ಳಿ ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೇನೆ ಕಟ್ ಮಾಡಿದ. ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ತೇನೆ. ಸ್ವಲ್ಪ ಮಗ್ಚೋಣ. ಈಗ ನಾವು ಕಟ್ ಮಾಡಿದಂಥ ಹಾಗಲಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ, ತೊಳೆದಿಟ್ಟದ್ದು. ಒಂದು ಸಲ ತೊಳೆದು ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಇದರಿಂದ ತೆಗೆದು ಅದಕ್ಕೆ ಹಾಕೋಣ. ಫಸ್ಟಿಗೆ ಉಪ್ಪು ಹಾಕಿ ಕಿವುಚಿ ನೀರು ಹಾಕಿ ತೊಳಿಬೇಕು. ಒಂದೆರಡು ಸಲ ತೊಳೆದು ಮತ್ತೊಂದು ನೀರು ಹಾಕಿ ಇಟ್ಕೊಂಡ್ರೆ ನಾವು ಮಾಡ್ತಾ ಅದು ಹಾಕ್ತಾ ಇರ್ಬೋದು. ಈಗ ನಾವು ಇದನ್ನು ಹಾಕ್ಕೊಂಡು ಸ್ವಲ್ಪ ಮಗ್ಚಿದ್ದೇವೆ. ಈಗ ಇದಕ್ಕೆ ಹುಳಿ ಹಾಕುವ. ಹುಳಿ ನೀರು ಕಿವುಚಿಟ್ಕೊಂಡಂಥ ಹುಳಿ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಈಗ ಹುಳಿ ನೀರು ಹಾಕ್ಕೊಳ್ತೇನೆ. ಹಾಗೆ ಸಣ್ಣದು ಒಂದು ತುಂಡು ಬೆಲ್ಲನ ಹಾಕ್ಕೊಳ್ತೇನೆ. ಇದೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನಾವು ಹುರಿದಿಟ್ಕೊಂಡು ಇರುವ ಮಸಾಲೆಯನ್ನು ಈಗ ರುಬ್ಬಿಕೊಳ್ಳುವ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಅರಶಿನ ಮತ್ತು ಬೆಳ್ಳುಳ್ಳಿ. ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿಲ್ಲ, ಈಗ ರುಬ್ಬುವಾಗ ಮಾತ್ರ ಹಾಕ್ಕೊಳ್ತಿದ್ದೇನೆ. ಇದನ್ನು ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಳುವ. ಈಗ ಒಂದು ಚಪಾತಿ ಮಾಡಿಕೊಳ್ಳೋಣ ಅಂತ ಇದಕ್ಕೆ ನೋಡಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಎಣ್ಣೆ, ಚೂರು ಉಪ್ಪು ಹಾಕ್ಕೊಂಡು ಈಗ ಕಲಸಿಕೊಳ್ಳುವ. ಈಗ ಚಪಾತಿ ಹಿಟ್ಟು ಕಲಸಿ ಆಯಿತು. ಚಪಾತಿ ಮಾಡಿಕೊಳ್ಳೋಣ. ನೋಡಿ ಈಗ ಬೆಂತು. ಅದ್ರ ಅರೆಪ ಹಾಕಿ, ಅರೆಪ್ಪು ಜೊತೆಯಲ್ಲಿ ಅಂದರೆ ಖಾರದ ಜೊತೆಯಲ್ಲಿ ಸ್ವಲ್ಪ ಬೆರೆತು ಬೇಯಲಿ. ಈಗ ಖಾರ ಹಾಕ್ಕೊಳ್ಳೋಣ ರುಬ್ಬಿದಂಥ ಮಸಾಲನ್ನು.
ಈಗ ಮಸಾಲೆ ಹಾಕಿ ಆಯಿತು. ಅದು ಸ್ವಲ್ಪ ಬೆರೆತ ಮೇಲೆ ಸ್ವಲ್ಪ ಅದರೊಟ್ಟಿಗೆ ಬೆಂದರೆ ಚೆಂದ ಆಗ್ತದೆ. ಅದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ನಾವು ಚಪಾತಿ ಮಾಡುವ. ಈಗ ಚಪಾತಿ ಲಾಟಿಕೊಳ್ತೇನೆ. ಈಗ ಹಾಗಲಕಾಯಿ ಪದಾರ್ಥ ರೆಡಿ ಆಯಿತು ನೋಡಿ, ಹೀಗೆ ಆಗಿದೆ. इने भैया चाक अप्पड़ खाते अंचा अप्पड़ खाते चा परि यान मैतने मगालपुरा मक वीडियो तुयार इष्टांड लाइक मल्पले शेर मल्पले कमेंट मल्पले शेर विजय लाक्स बिद्रग सब्सक्राइब मल्दिजारू अक सब्सक्राइब मल्पले पन्नೊಂದು ಇನ್ನಿತ वीडियो मुगितनल्ले बाय।